ಬೇಟೆಯನ್ನು ಮಾಡಿದ್ದೇವೆ. ಹೌದು, ಒಂದು ಓಡಿದೆ, ಇನ್ನು ಜನ್ಮಕಾಲಕ್ಕೂ ಈ ಕಡೆ ಬರ್ಲಿಕ್ಕಿಲ್ಲ. ಕೆಲವರೆಲ್ಲ ಬೇಟೆಯಾಡ್ತಾರೆ. ಯಾಕಾಗಿ? ಯಾಕೆ ದೇವರೇ? ಮಾಂಸಕ್ಕಾಗಿ. ಹೌದು. ಅದೇ ರೀತಿಯಾಗಿ ಆನೆಯ ದಂತಕ್ಕಾಗಿ, ಜಿಂಕೆಯ ಕೋಡಿಗಾಗಿ, ವ್ಯಾಘ್ರಗಳ ನಖಕ್ಕಾಗಿ ಬೇಟೆಯಾಡ್ತಾರೆ. ಖಂಡಿತವಾಗಿಯೂ ಹಾಗೆ ಬೇಟೆ ಆಡಬಾರದು. ಹಾಗೆ ನಾವು ಬೇಟೆಯನ್ನು ಆಡಿದೆವು ಎಂದಾದರೆ ಕಾಡಿನಲ್ಲಿರುವಂತಹ ಮೃಗಗಳು ಸಂಪೂರ್ಣವಾಗಿ ನಾಶವಾಗಿ ಮತ್ತೆ ನಾವು ಚಿತ್ರದಲ್ಲಿ ನೋಡಬೇಕಾಗಿ. ಹಾಗಿದ್ರೆ ನಾವು ಬೇಟೆಯಾಡುವುದು ಯಾಕೆ? ಮಾಂಸ ಬೇಡ ಅಂತ ಅಲ್ಲ, ಮೃಗಗಳ ನಿಯಂತ್ರಣವನ್ನು ಮಾಡುವುದಕ್ಕೆ. ಯಾಕೆ ದೇವರೇ? ಮೃಗಗಳು ಸಂಖ್ಯೆ ಹೆಚ್ಚಾಯಿತು ಎಂದಾದ್ರೆ ಅವುಗಳು ಊರಿಗೆ ಇಳಿಯುವುದಕ್ಕೆ ಸಾಧ್ಯ. ಊರಿಗೆ ಇಳಿದ್ರೆ ಕೃಷಿ ಹಾಳಾಗ್ತದೆ. ಹೌದು ದೇವರೇ. ಜಾನುವಾರುಗಳನ್ನು ಕೊಂದು ತಿನ್ನುವುದಕ್ಕೆ ಸಾಧ್ಯ. ಆದ ಕಾರಣ ನಿಯಂತ್ರಣಕ್ಕಾಗಿ ನಾವು ಬೇಟೆಯಾಡುವುದು. ನಿಯಂತ್ರಣವಾಗಿದೆ, ಸಮಾಧಾನವಾಯ್ತಷ್ಟೇ. ಹಾಗಿದ್ರೆ ನಿರೀಕ್ಷೆಯಲ್ಲಿ ಪಾಪ ಇದ್ದಾರೆ, ಮುಂದುವರಿಯೋಣ. ನಡೆಸಿದರು ನಾಟ್ಯವನ್ನು ಕಾಡ ಜನರು, ನಡೆಸಿದರು ನಾಟ್ಯವನ್ನು. ಹಾಡಿ ಹಾಡಿ ಇದು ಹಾಡಿ ಕಾಡು ನಮ್ಮದು, ಹಾಡಿ ಹಾಡಿ ಕುಣಿದು ಹಾಡಿ ಕಾಡು ನಮ್ಮದು, ಕಾಡು ನಮ್ಮದು, ಹಾಡು ನಮ್ಮದು, ಕಾಡು ನಮ್ಮದು, ಈ ಹಾಡು ನಮ್ಮದು, ಹಾಡು ನಮ್ಮದು, ಈ ಹಾಡು ನಮ್ಮದು, ಈ ಹಾಡು ನಮ್ಮದು. ತೊರೆಯು ಝರಿಯು ಹರಿವಲೋ, ತೊರೆಯು ಝರಿಯು ಹರಿವಲೋ, ತೊರೆಯು ಝರಿಯು
ವಂಚಿಸಿದ ಚಕ್ರವರ್ತಿಗಳಾದಂತಹ ನಮಗೆ ಬಹಳ ಸಂತೋಷವಾಗಿದೆ. ನನಗೆ ಸಂತೋಷ ಆಗಿದೆ. ಏನ ಏನ ನನಗಿಂತಲೂ ನೀನು ಶ್ರೇಷ್ಠ ಅಂತ ಹೇಳುವುದು. ನನಗೂ ಸಂತೋಷ ಆಗಿದೆ. ಯಾರಿಗೇ ಆಗಲಿ ಸಂತೋಷ ಆಗಲೇಬೇಕು. ಈ ನಾಟ್ಯ ಯಾವುದು ಅಂತ ಗೊತ್ತಾಯ್ತಾ ನಿನಗೆ? ನಾಟ್ಯ ಈ ನೃತ್ಯದ ಹೆಸರೇನು ಅಂತ ಗೊತ್ತಾ ನಿನಗೆ? ಗೊತ್ತಿಲ್ಲ ದೇವರೇ. ಇದಕ್ಕೆ ವಿಶೇಷವಾದಂತಹ ಹೆಸರಿಲ್ಲ. ಹೆಸರಿಡದ ನೃತ್ಯವ? ಅಷ್ಟು ಮಾತ್ರವಲ್ಲ, ಈ ಒಂದು ಕಲೆಗೆ ಗುರುಗಳೂ ಇಲ್ಲ. ಈ ನೃತ್ಯಕ್ಕೆ ಗುರುಗಳೂ ಇಲ್ಲ. ಗುರುಗಳಿಲ್ಲದೆ ಇವರು ಇಷ್ಟು ಕುಣಿದದ್ದ? ಹೌದು. ಇನ್ನು ಗುರುಗಳು ಇರ್ತಿದ್ರೆ ಇದನ್ನೇ ಹೇಳುವುದು ಜಾನಪದ ನೃತ್ಯ. ಜನಪದರಿಂದ ಬಂದಂತಹ ನೃತ್ಯ. ಒಬ್ಬರನ್ನು ನೋಡಿ ಇನ್ನೊಬ್ಬರು, ಹಿರಿಯರಿಂದ ಕಿರಿಯರಿಗೆ ಆನುವಂಶಿಕವಾಗಿ ಬಂದಂತಹ ನೃತ್ಯ. ಹೌದಾ ದೇವರೇ? ಆದ ಕಾರಣವೇ ಈ ಕಲೆಯಲ್ಲಿ ಮಣ್ಣಿನ ಸೊಗಸಿದೆ, ಉಂಟುಂಟು. ಮಣ್ಣಿನ ವಾಸನೆ ಇದೆ. ಬಹಳಷ್ಟು ಸಂತೋಷವಾಗಿದೆ ಎಂದಾದ ಮೇಲೆ ಬಹುಮಾನವನ್ನು ಕೊಡಬೇಕಲ್ಲ. ಮತ್ತೆ ಏನು ತಂದಿದ್ದಿ ಕೊಟ್ಟು ಬಿಡು. ಕಲಾವಿದರಿಗೆ ಏನಾದ್ರೂ ಸಿಕ್ಕಿದ್ರೆ ಅವರಲ್ಲಿರುವಂತಹ ಪ್ರತಿಭೆ ಮತ್ತಷ್ಟು ಹೌದು ಹೆಚ್ಚಾಗುವುದಕ್ಕೆ ಸಾಧ್ಯ. ಸರಿ, ಮುಂದೆ ಬರ್ತದೆ ಮುಂದೆ ನೀವು ಹೇಳಿದ್ದೀರಲ್ಲ, ಎಲ್ಲ ಹೊಸತೇ ಆಗಬೇಕು. ಸರಿ, ಅವರಿಗೆ ಬೇಕಾದದ್ದನ್ನು ಕೊಡಬೇಕು. ಆಗಲಿ. ಎಲ್ಲ ಖರೀದಿಸಿಯೇ ತಂದದ್ದು. ಸಂತೋಷ. ಬಿಲ್ಲು ಬೇಕಾ? ಅಲ್ಲ, ಬೇಟೆ ಇನ್ನು ಬೇಟೆ ಆಡುವುದು ಅಲ್ಲಿ ಉಂಟು. ನೀವು ಬಿಲ್ಲು ಬೇಡವೇ ಬೇಡ, ಗೊತ್ತಾಯ್ತಲ್ಲ. ಬೇಟೆ ಇಲ್ಲ. ಈಗ ಯಾರಿಂದ ಪ್ರಾರಂಭಿಸೋಣ? ಯಾರಿಂದಲೂ ಅದು ಒಳ್ಳೆ ಆಗಿದೆ. ಪುಟಾಣಿಗಳು ಒಳ್ಳೆ ಕೊಂಡಿದ್ದಾರೆ. ಪುಟಾಣಿಗಳು ಯಾರು ಹೇಳಿದ್ರು? ಪುಟಾಣಿಗಳು ಸಣ್ಣ ಸಣ್ಣ ಇದ್ದಾರೆ. ಎಲ್ಲ ಯುವಕರು ಯುವತಿಯರು ಪುಟಾಣಿಗಳಲ್ಲ. ಈಗ ಮೊದಲಿಗೆ ಇವರಿಂದ ಪ್ರಾರಂಭಿಸೋಣ. ಸರಿ, ಬನ್ನಿ. ನೀವೇ ಅವರಲ್ಲಿ ಆಲೋಚನೆ ಮಾಡೋದು. ಏನು? ಜ್ಞಾನ ಅಂತ. ನಾನು ಅಂತ, ನೇನು ಅಂತಲ್ಲ, ನಾನು ಅಂತ ಆಲೋಚನೆ ಮಾಡುದು ನೀವೇ. ಬನ್ನಿ. ಅದ್ಭುತವಾದಂತಹ ಪ್ರತಿಭೆ, ಸಂಶಯವೇ ಇಲ್ಲ. ಸಂತೋಷ ಆಗ್ತದೆ ನೋಡುವಾಗೆಲ್ಲ. ಸಂತೋಷ, ಮನಸ್ಸು ಉಕ್ಕಿ ಬಂತು, ಸಂತೋಷದಿಂದ ತುಂಬಿ ಬಂದದ್ದು ನಿಜ. ಇವರಿಗೆ ನನ್ನ ಸ್ಮರಣಾರ್ಥ. ನೀನು ಜೀವಂತ ಇದ್ದೀಯಲ್ಲಿ ನಿನ್ನ ಸ್ಮರಣೆ ಉಳಿಯಾಕೆ ಮಾಡುವುದ? ಅಲ್ಲ, ಇದು ಕೊಟ್ಟ ಮೇಲೆ ಒಂದು ಮನಸ್ಸಿನಲ್ಲಿ ಇವರು ಕೊಟ್ಟದ್ದು ಅಂತ ಸ್ಮರಣೆ ಬೇಡವಾ? ಈಗ ನೀನು ಕೊಟ್ಟದ್ದು ಅಂತಲ್ಲ, ನಿನಗೆ ಕೊಟ್ಟದ್ದು. ನೀವು ಕೊಟ್ಟದ್ದು. ಆಗ್ಲಿ ನೀನೇ ಕೊಟ್ಟದ್ದು. ನಿಮ್ಮ ಕೊಟ್ಟ ಕೈ ಅಲ್ಲ, ನಿಮ್ಮ ಕೊಟ್ಟ ಕೈ ಇಲ್ಲಿಂದ ಅಲ್ಲಿಗೆ ಕೊಡುದು. ನೋಡಿ, ಅವರನ್ನು ನೋಡಿ ಅಂತ ದೇವರೇ. ನೋಡುವುದಕ್ಕೆ ಒಂದು ಹೆಣ್ಣಿನಾಗೆ ಕಾಣ್ತಾರೆ. ಹಾಗೆ ಹೇಳಬಾರ್ದು. ಅವಳು ಹೆಣ್ಣೆ. ಅದನ್ನು ವೇಷ ಮಾಡಿದ್ದು ಅಂತ ಭಾವಿಸಿದ. ಹೆಣ್ಣಲ್ಲ, ಮತ್ತೆ ಸರಿಯಾಗಿ ನೋಡಿ ಅಂತೆ. ಹೆಣ್ಣಲ್ಲ, ಮತ್ತೇನು? ಅಪ್ಸರೆ. ಓ ಹಾಗೆ, ಅಪ್ಸರೆ. ವಿಶೇಷವಾದ ಸೌಂದರ್ಯವುಳ್ಳಂತ ಹೆಣ್ಣು. ಅದರಲ್ಲಿಯೂ ದೇವಲೋಕದ ಒಂದು ಗಿಡ್ಡ ಜಾತಿಯ ಅಪ್ಸರೆ. ಹಾಗೆಲ್ಲ ಪರಿಹಾಸ್ಯ ಮಾಡಬಾರ್ದೇನು. ಏನು ಗಿಡ್ಡ ಕಾಣ್ತಾ ಉಂಟು? ಸರಿಯಾಗಿದ್ದಾಳೆ ಅವಳು. ನೀನು ಸ್ವಲ್ಪ ಉದ್ದ, ಗೊತ್ತಾಗ್ತದೆ. ಗಿಡ್ಡ ಆಗಿ ಇಷ್ಟ ಎಲ್ಲ ಆಯ್ತು, ಸ್ವಲ್ಪ ಉದ್ದ ಆಗಬೇಕು. ಏನಾದ್ರು ಅರಕೆಯಲ್ಲಿ ಉದ್ದ ಮಾಡ್ಲಿಕ್ಕೆ ಆಗ್ತದೆ? ಯಾಕೆ ಉದ್ದ ಯಾಕೆ ಆಗಬೇಕು? ಉದ್ದ ಆಗ್ತಿದ್ರೆ ಅವ್ರೆಂತೆಲ್ಲ ಪ್ರತಿಭೆ. ಏನು ಬೇಸರ ಮಾಡಬೇಡ, ಇದ್ದದಲ್ಲಿ ಸಮಾಧಾನ ಪಟ್ಟರೆ. ಇವರಿಗೆ ಒಂದು ಗೌರವ ಅರ್ಪಣೆ ಮಾಡಬೇಕು ಎಲ್ಲರ ಸಮ್ಮುಖದಲ್ಲಿ. ಇವರಿಗೆ ಹೆಣದ ಸೀರೆಯನ್ನು ನೀಡಿ. ಅಪಶಕುನ ಮಾತನಾಡಬಾರದು, ಹಾಗೆ ಹೇಳಬಾರ್ದು. ಹೆಣೆದ ಸೀರೆ, ನೇಯ್ಗೆ ಸೀರೆ, ಮಗ್ಗದ ಸೀರೆ. ಅಗ್ಗದಲ್ಲ, ಮಗ್ಗದ ಹೆಣೆದ ಸೀರೆಯನ್ನು ನೀಡಿ ಎಲ್ಲರೆದುರು ಗೌರವಿಸಲಾಗುವುದು. ಚಪ್ಪಾಳೆ. ಒಳ್ಳೇದು ಹೊಸತ್ತಾಯ್ತಾ? ಒಳ್ಳೇದುಂಟು. ಹಳತಿ ಯಾರಾದ್ರೂ ಕೊಡ್ತಾರೆ? ಹೇಳಿದ್ದು ಅವರಿಗೆ ಗೊತ್ತಾಗ್ಬೇಡ. ಸರಿ. 2 ಬಣ್ಣಗಳಲ್ಲಿ ಲಭ್ಯ. ಒಂದೇ ಬಣ್ಣ ಉಂಟು. ಏನು ಹೇಳ್ತೀಯ? ಕೆಂಪು ಬಣ್ಣ ಅಲ್ವೇನು? ಹೌದು. 2 ಬಣ್ಣ ಹೇಗೆ? ಗುಡಿ ಚಳಿಗೆ ಹೋದ್ಮೇಲೆ ಒಮ್ಮೆ ನೀರಿಗೆ ಹಾಕಿ ಬಿಳಿ ಹಾಕಿ. ಏನ ಗುಣಮಟ್ಟ ಇಲ್ಲ ಅಂತ ಹೇಳುವುದಲ್ಲ, ಮತ್ತೆ ಅದನ್ನು ತೆಗೆದು ಒಣಗಿಸುವುದಕ್ಕಾಗಿ ಅಲ್ಲೇ ಕೆಂಪಾಗ್ತದೆ. ವಿಶೇಷವಾದದ್ದು. ಸರಿ. ಇನ್ನು ಬನ್ನಿ, ನೀವು ಬನ್ನಿ. ಏನು ಭಾವ? ಏನು ಹೇಳ್ತಾನೆ? ಏನು ಭಾವ? ಏನು ಒಂದು ನಾಟ್ಯ ಮಾಡುವಾಗ ವಿಶೇಷವಾದ ಭಾವನೆ ಅವಳ ಮುಖದಲ್ಲಿ. ಹೌದೌದು, ನಿಜ. ಇವರಿಗೆ ಇದು ಹುಳದ ಸೀರೆ. ಹಾಗೆ ಹೇಳಬಾರ್ದ. ರೇಷ್ಮೆ ಸೀರೆ, ರೇಷ್ಮೆ ಹುಳದಿಂದ ನಿರ್ಮಿಸುವುದು ಹೌದಾದರೂ ಅದನ್ನು ನಾವು ಹೇಳುವುದು ರೇಷ್ಮೆ ಸೀರೆ. ರೇಷ್ಮೆ ಸೀರೆಯನ್ನು ನೀಡಿ ಎಲ್ಲರ ಮುಂದೆ ಗೌರವಿಸಲಾಗುವುದು. ಚಪ್ಪಾಳೆ. ಇನ್ನು
ಯಾರಿಗೆ? ಬನ್ನಿ. ಇವ ಏನು ಮಾಡಿ ಅರ್ಥ ಆಗಿಲ್ಲ. ಇವ ಅವರಿಗೆಲ್ಲ ಸೀರೆ ಎಲ್ಲ ಕೊಟ್ಟದ್ದಾಯ್ತು. ಹೌದು. ಇನ್ನು ಗಂಡು ಮಕ್ಕಳಿಗೆ ಅದನ್ನೆಲ್ಲ ಕೊಟ್ರೆ ಅವರಿಗೆ ಆಗ್ಲಿಕ್ಕೆಲ್ಲ. ಅವರಿಗೆ ಸಂತೋಷ ಆಗ್ಬೇಕಾದ್ರೆ ಮಾಲೆ ಆಗ್ಬೇಕು. ಮಾಲೆ ಆಗಬೇಕು. ಮಾಲೆ ಆಗ್ಬೇಕು. ಅದರಲ್ಲಿಯೂ ಹೇಳಿದ ಹಾಗೆ ಮುತ್ತಿನ ಮಾಲೆ. ಸರಿ ಸರಿ. ಮುತ್ತಿನ ಮಾಲೆ. ಮಾಲು ಆಗಬೇಕು ಅಂತ ಮಾಲೆ ಮಾಲೆ ಆಗ್ಬೇಕು. ಅದರಲ್ಲಿಯೂ ಮುತ್ತಿನ ಮಾಲೆಯನ್ನು ಹಾಕಿ ನೀವು ನೋಡಿದ್ದೀರಾ ಆಗ? ಏನು? ಅರ್ಣ್ಯ ಹರಿಣ ನೃತ್ಯ. ನೃತ್ಯ. ಹರಿಣ ನೃತ್ಯ. ಹರಿಣ ನೃತ್ಯ ಅಲ್ಲ, ಹರಿಣ ನೃತ್ಯ. ಜಿಂಕೆ ನಾಟ್ಯ. ನಾನು ಕೂಡ ನಾವಡ್ರಾಗೆ ದೊಡ್ಡ ದೊಡ್ಡ ಶಬ್ದ ಹಾಕ್ಲಿಕ್ಕೆ ನಮ್ಮ ನಾಡವರಾಗಿ ಅದು ಮಧ್ಯದಲ್ಲಿ ಒಡ ಚೇಚೆ ಆಯ್ತು. ನಾ ಒಡ ಹೋಗಿ ನಾ ಉಡ. ಮುಂದುವರಿಸು. ಹಾಗಾಗಿ ಇವರಿಗೆ ಮುತ್ತಿನ ಹಾರವನ್ನು ಹಾಕಿ ಗೌರವಿಸಲಾಗುವುದು. ಚಪ್ಪಾಳೆ. ಇನ್ನು ಬನ್ನಿ, ಇವರು ಕಾರ್ಯಕ್ರಮದ ಕೇಂದ್ರ ಬಿಂದು. ಏನು ಅಭಿನಯಿಸಿದ್ದಾರೆ ಅರ್ಥ ಆಗ್ಲಿಲ್ಲ ನನಗೆ. ಇಲ್ಲಿ ಅವರೇ. ಹೌದಾ? ಕಾಡಿನವರೇ. ಅದೇ ಅದ್ಭುತ ಪ್ರತಿಭೆ ಅವರೇ. ಏನು ಮಾಡಿದ್ದಾನೆ ಅಂತ ಗೊತ್ತಾಗ್ಲಿಲ್ಲ. ನೀವು ನೋಡ್ಲಿಲ್ಲ? ಕಾರ್ಯಕ್ರಮ ಆಗ್ತಾ ಒಂದು ನೃತ್ಯ ರೂಪಕ ಆಯ್ತು. ದೇವಿ ಮಹಾತ್ಮೆ ಮಹಿಷವದೆ. ಸರಿ. ಮಹಿಷವದೆಯ ಕೇಂದ್ರ ಬಿಂದು ಯಾರು? ಒಂದೋ ಮಹಿಷ ತಪ್ಪಿದ್ರೆ ದೇವಿ. ಅಲ್ಲಪ್ಪ, ಮತ್ತೆ ಸಿಂಹ. ಓ, ಸಿಂಹದ ಪಾತ್ರವನ್ನು ಮಾಡಿದವ ಕಾಣಿಸಿಕೊಂಡಿದ್ದಾನೆ. ಎಲ್ಲರೂ ಕೇಳುದು ಮಹಿಷ ಯಾರು ಕೇಳುದಿಲ್ಲ, ದೇವಿ ಯಾರು ಕೇಳುದಿಲ್ಲ. ಸಿಂಹ ಮಾಡಿದ್ಯಾರು? ಸಿಂಹ ಮಾಡಿದ ಸಣ್ಣ ಪಾತ್ರವಾದರೂ ಕಾಣಿಸಿಕೊಳ್ಳುವುದಕ್ಕೆ ಸಾಧ್ಯ ಎನ್ನುವ ಹಾಗೆ ತೋರಿಸಿಕೊಟ್ಟಿದ್ದಾರೆ. ಅದ್ಭುತವಾದಂತ ಒಂದು ಅಭಿನಯ, ಅದ್ಭುತವಾದಂತ ಒಂದು ಇವನದು ಪಾತ್ರ. ಸರಿ. ಆದ್ರೆ ಇವನ ಹಣೆ ಬರ ನೋಡಿ. ಹಣೆ ಬರ ಏನಾಗಿದೆ? ಅಷ್ಟು ಒಳ್ಳೆ ಪಾತ್ರ ಮಾಡಿದ್ದಾನೆ, ಮಾಡ್ತಾ ಇದ್ದಾನೆ. ಸಿಂಹ ಮಾಡುದು ಇವ ಅಂತ ಯಾರಿಗೂ ಗೊತ್ತಿಲ್ಲ. ನನಗೂ ಗೊತ್ತಾಗ್ಲಿಲ್ಲ. ಈಗ ನೀನು ಹೇಳಿದ ಮೇಲೆ ಗೊತ್ತಾಗ. ಹೌದು, ಕಾರಣ ಉಂಟು. ಇವ ಮಂಡೆ ಆಗ್ತಾನಲ್ಲ ಸಿಂಹ. ಮಂಡೆ ಹಾಕುದಲ್ವೇನೋ, ಮುಖವಾಡ. ಅದರಲ್ಲಿ ಪಾಪ ಯಾರಿಗೂ ಗೊತ್ತಾಗುದಿಲ್ಲ. ಈಗ ಅದಕ್ಕೆ ಏನು ಮಾಡುದು? ಅದಕ್ಕೆ ಕಾಣಿಸಿಕೊಳ್ಬೇಕು. ಹಾಗಾಗಿ ಒಂದು ಕೆಲಸ ಮಾಡ್ಬೇಕು. ಈಗ ಕೊನೆಯ ದೃಶ್ಯ ಆಗ್ತದಲ್ಲ, ಮಹಿಷವಧೆ ಎಲ್ಲ ಆಗ್ತದಲ್ಲ. ಈಗ ನೀವು ಅಂತ ಗೊತ್ತಾಗ್ಬೇಕಾದ್ರೆ ಮಹಿಷವಧೆ ಎಲ್ಲ ಆಗುವಾಗ ಕೊನೆಗೆ ಹೋಗುವಾಗ ಮಂಡೆ ತೆಗೆದು ಹೀಗೆ ಸಭೆಯನ್ನೊಮ್ಮೆ ನೋಡಿ ಹೋಗು. ಆಗ ಗೊತ್ತಾಗ್ತದ ಹುಡುಗ ಇವನೇ ಅಂತ. ಏನ ಪರಿಹಾಸ್ಯ ಮಾಡ್ತಾ ಇದೆಯೇನೋ? ಪ್ರತಿಭೆ ಎಲ್ಲಿ ಹೇಗೆ ಇದ್ರೂ ಜನರು ಗುರುತಿಸುತ್ತಾರೆ. ನೀನು ಯೋಚಿಸ. ಹಾಗಂತ ನೀವಾಗೆ ಕೈಯಾಗಿ ಈಗ ತೆಗಿಲಿಕ್ಕೆ ಹೋಗ್ಬೇಡಿ, ಮತ್ತೆ ಗೊತ್ತಾಗಬಾರ್ದು. ಅದು ಕೊನೆಯ ಶೀನು ಬರುವಾಗ 3 ಸಲ ಹಶಿಂಗ್ ಮಾಡ್ಬೇಕು. ಶೀನು 3 ಸಲ ಶೀನಲ್ಲಿ ಕೊನೆಯ ಶೀನು ಬರುವಾಗ ತಲೆಯನ್ನು ಸ್ವಲ್ಪ ಎತ್ತಬೇಕು. ತಲೆ ಮೇಲೆ ಇವನ ಮುಖ ಹೀಗೆ ಕಾಣ್ತದೆ, ಅಲ್ಲಿಗೆ ಹಾಕಿಕೊಂಡು ಬರಬೇಕು. ಒಳ್ಳೆ ಪ್ರತಿಭೆ, ಒಳ್ಳೆ ಮಾರ್ಗದರ್ಶನ. ಇವನಿಗೆ ಒಂದು ಹಾರವನ್ನು ಹಾಕಿ ಗೌರವಿಸುದು. ಪಾಪ ಒಳ್ಳೆ ಮಾಡ್ತಾರೆ. ಕೆಲವು ಕಡೆ ಎಲ್ಲ ಅನುಭವಿಸಿದ್ದಾರೆ. ಏನು ಅನುಭವಿಸಿದ್ದಾರೆ? ದೂರಕ್ಕೆ ಹೋಗುದು, ಹಿಂದಿಂದ ಬರುವ ಅಂತ. ಅಲ್ಲೊಂದು ಕಡೆಯನ್ನು ನಾಯಿ ಬೆಂಚ. ಇನ್ನು ತಂಡದ ನಾಯಕ ಎಲ್ಲಾ ಪಾತ್ರವನ್ನು ಉತ್ತಮವಾಗಿ ನಿರ್ವಹಿಸಿದ್ದಾರೆ. ಇವರಿಗೂ ಕೂಡ ಹಾರಾರ್ಪಣೆ ಮಾಡಿ ಗೌರವಿಸಲಾಗುವುದು. ಒಳ್ಳೆಯದು, ಬಹಳಷ್ಟು ಸಂತೋಷವಾಗಿದೆ. ಏನಾದರೂ ಕಷ್ಟ ಬಂದ್ರೆ ನಮಗೆ ತಿಳಿಸಬಹುದು, ಪರಿಹಾರ ಮಾಡ್ತೇವೆ. ಒಳ್ಳೆ ನಿನಗೆ ಮಕ್ಕಳು ಅಳುವ ಶಬ್ದ ಕೇಳಿಸುತ್ತಾ ಇದೆ. ಮುಂದುವರಿಯೋಣ. ದೂರದುಳಲುವ ಶಿಶು ಬೈರು ಮಳಿಕೆಯ ದಾವಿಯ ನರಸುತ್ತ ಭೂಪ ಸಾರಿ ದೃಶ್ಯವನ್ನು ನೋಡುತ್ತಾ ಇದ್ದೇವೆ. ಒಂದಲ್ಲ 2 ಮಕ್ಕಳು ಯಾರೋ ತ್ಯಜಿಸಿ ಹೋಗಿದ್ದಾರೆ. ತ್ಯಜಿಸಿ ಹೋದಂತಹ ತಾಯಿಯ ಪರಿಸ್ಥಿತಿಯನ್ನು ನಾನು ಯೋಚಿಸುತ್ತಾ ಇದ್ದೆ. 2 ಮಕ್ಕಳು, ಒಂದು ಗಂಡು ಒಂದು ಹೆಣ್ಣು, ಲಕ್ಷಣಯುತವಾದಂತಹ ಮಕ್ಕಳು. ಸರಿಯಾಗಿ ನೋಡಿದ್ರೆ ನನ್ನ ಮನಸ್ಸು ಹೇಳುತ್ತಾ ಇದೆ, ಈ ಮಕ್ಕಳು ಬ್ರಾಹ್ಮಣ ವಂಶದಲ್ಲಿ ಹುಟ್ಟಿದಂತಹ ಮಕ್ಕಳಾಗಿರ್ಬೇಕು. ನೋಡುವಾಗಲೇ ಗೊತ್ತಾಗ್ತದೆ. ಹೌದು, ಮುಖದ್ದು
ತೇಜಸ್ಸು ತೇಜಸ್ಸು ಏನು? ತೇಜಸ್ಸು ನೋಡುವಾಗಲೇ ಗೊತ್ತಾಗ್ತಾ ಉಂಟು. ನಾನು ಯೋಚಿಸುವುದು, ದೇವರೇ, ತಾಯಿ ಯಾವ ಪರಿಸ್ಥಿತಿಯಲ್ಲಿ ಈ ಮಕ್ಕಳನ್ನು ಬಿಟ್ಟು ಹೋದ್ಲೋ ಏನೋ. ಬೇಸರ ಆಗ್ತದೆ ಹೆಣ್ಣು ಮಕ್ಕಳ ಬಗ್ಗೆ ಯೋಚಿಸುವಾಗ. ಎಂತ ಕರುಣೆ ಇಲ್ಲದ ತಾಯಿಯಪ್ಪ ಅವಳು. ಹೇಳಬಾರದು ಸತ್ಯ ವಿಷಯ ತಿಳಿಯದೆ ನಾವು ಯಾವುದನ್ನು ಹೇಳಬಾರದು. ಅವಳ ಹೊಟ್ಟೆಯಲ್ಲಿರುವುದು ಕರುಳು ಅಲ್ಲ ಕಪ್ಪಿಣದ ಸರುಳು ಅಂತ ಗೊತ್ತಾಗ್ತಾ ಇಲ್ಲ ದೇವರೇ. ಯಾಕೆ ಹೇಳ್ತಾ ಇದೀಯಾ? ಯಾಕಂದ್ರೆ 18 ತಿಂಗಳು ಹೊತ್ತು ಹೆತ್ತಂತ ಈ ಮಗು. ಏನು ಹೇಳ್ತಾ ಇದ್ದೀಯ ಅಪಭ್ರಂಶ? ಹಾಗೆಲ್ಲ ಹೇಳಬಾರದು. 18 ತಿಂಗಳು ಹೊರುವುದೇನೋ, ಮಕ್ಕಳನ್ನು 9 ತಿಂಗಳು ಹೊರುವುದು, 10ನೇ ತಿಂಗಳು ಹೇರುವುದು. ಇದು 18 ತಿಂಗಳು. ನಿನಗೆ ಯಾರು ಹೇಳಿದ್ದ? 9 ಅಂತ ಗೊತ್ತುಂಟು, ಮತ್ತೆ ಯಾಕೆ 18? ನಾವು ಅಂದ್ರೆ ಗಣಿತ ಶಾಸ್ತ್ರ ಅಲ್ಲ, ಅಂದ್ರೆ 2 ಮಕ್ಕಳಿಲ್ವಾ, 9 ಕೂಡಿಸಿ ಹೇಳಿದ್ದು. ಅವಳಿ ಮಕ್ಕಳು ಎಂದಾದ ಮೇಲೆ ಹೊಟ್ಟೆ ಒಳಗೆ 2 ಮಕ್ಕಳಿರ್ತದೆ. ಒಂದೇ ಆದ ಕಾರಣ 9 ತಿಂಗಳು. ಏನು ಅದಲ್ಲ, ಮತ್ತೆ ಇಲ್ಲಿಯೇ ತ್ಯಜಿಸಿ ಹೋಗುವುದಕ್ಕಾಗ್ತದೆ. ಕೂಡದು. ಚಕ್ರವರ್ತಿಯಾಗಿ ಈ ಮಕ್ಕಳನ್ನು ರಕ್ಷಿಸಲೇಬೇಕು, ಹೊರಕ್ಕೆ ಕೊಂಡು ಹೋಗಲೇಬೇಕು. ಸರಿ, ಆದ್ರೆ ಮೊದಲಾಗಿ ಈ ಮಕ್ಕಳಿಗೆ ಹೆಸರನ್ನು ಇಡಬೇಕು. ಅದ್ದೂರಿಯಿಂದ ನಾಮಕರಣ ಮಾಡುವ. ಎಲ್ಲಿ? ಪುರದಲ್ಲಿ ನಾಮಕರಣದ ಕಾರ್ಯಕ್ರಮ ಎಲ್ಲವನ್ನು ಮಾಡೋಣ, ಆದ್ರೆ ಹೆಸರನ್ನು ನಾವು ಇಲ್ಲಿಯೇ ಸೂಚಿಸಬೇಕು. ಈ ಗಂಡು ಶಿಶುವಿಗೆ ಏನು ಹೆಸರು ಇಡೋಣ? ಈ ಕಾಡಿನಲ್ಲಿ. ಹೌದೌದು, ನಾವು ತೀರ್ಮಾನ ಮಾಡುವ. ಹೌದು, ನೀನೇ ಹೇಳಿಬಿಡು, ಒಂದು ಸೂಚಿಸಿ ಹಿಡಿದು. ಪಾಪ ಒಂದು ಕಾಡಿನ ಮಧ್ಯದಲ್ಲಿ ಯಾವುದಾದ್ರೂ ಕಾಡು ಪ್ರಾಣಿಗಳ ಬಾಯಿಗೆ ಆಹಾರವಾಗಿ ತುತ್ತಾಗಬೇಕಾದಂತಹ ಈ ಮಗು ನಿಮ್ಮ ಕೃಪಾ ಕಟಾಕ್ಷದಿಂದಲಾಗಿ ನಿಮ್ಮ ಕೈ ಸೇರಿದ ಮೇಲೆ ನಿಮ್ಮ ಮುಂದೆ ಒಂದು ಯೋಗ್ಯವಾದಂತಹ ಭವಿಷ್ಯ, ಸ್ಥಾನ ಮಾನ, ಉಜ್ವಲವಾದಂತಹ ಭವಿಷ್ಯವನ್ನು ನಿರ್ಮಾಣವಾಗುತ್ತದೆ ಅಂತ ನನಗೆ ಗೊತ್ತಾಗುತ್ತದೆ. ಸಂಶಯವೇ ಇಲ್ಲ. ಆದ ಕಾರಣ ಈ ಗಂಡು ಶಿಶುವಿಗೆ ಕೃಪಾ ಎನ್ನುವ ಹೆಸರಿಡೋಣ. ನಿಮ್ಮ ಕೃಪಾ ಕಟಾಕ್ಷ. ಕೃಪಾ ಏನ್ ಮಗ? ಹೇಳ್ತೇನೆ. ಯಾರಲ್ಲಿ ಮಾತನಾಡುದು? ಹೆಣ್ಣು ಮಗು ಹೇಳುದು ಗಂಡು ಮಗಳಲ್ಲಿ. ಈಗ ನಿನಗೆ ಹೆಸರಾಯ್ತು, ನನಗೆಂತದಿಲ್ಲ ಅಂತ. ಹಾಗಿದ್ರೆ ಹೆಣ್ಣಿಗೆ ಕೃಪೆ ಎನ್ನುವ ಕೃಪಾ ಕೃಪೆ ಒಳ್ಳೆ ನಾಮಂದಿ. ಪುರಕ್ಕೆ ಕೊಂಡು ಹೋಗೋಣ, ಸಾಕೋಣ, ಭವ್ಯ ಭವಿಷ್ಯವನ್ನು ನಿರ್ಮಾಣ ಮಾಡೋಣ. ನೀನು ಮಕ್ಕಳನ್ನು ಕೊಂಡು ಹೋಗು. ನಾನು ಈಗಲೇ ಬರುವುದಿಲ್ಲ. ಯಮುನೆಯ ದಡದಲ್ಲಿ ಸ್ವಲ್ಪ ಸಂಚಾರ ಮಾಡಬೇಕು ಎನ್ನುವಂತಹ ಆಕಾಂಕ್ಷೆ ನೀನು ಮುಂದುವರಿಸು. ಸರಿ.